ಕಳೆದ 12 ವರ್ಷಗಳಿಂದ ತನ್ನ ಮಕ್ಕಳೊಂದಿಗೆ ದೂರವಾಗಿದ್ದ ತಾಯಿ ಮತ್ತೆ ಮಕ್ಕಳನ್ನ ಸೇರಿಕೊಂಡಿದ್ದಾರೆ. ಶಂಕರಪುರದ ವಿಶ್ವಾಸದ ಮನೆಯ ಆರೈಕೆಯ ಕಾರಣ ಮಾನಸಿಕ ಅಸ್ವಸ್ಥರಾಗಿದ್ದ ತಾಯಿ ಇದೀಗ ಗುಣಮುಖರಾಗಿದ್ದು ತನ್ನೂರನ್ನ ಸೇರಿಕೊಂಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಾನಸಿಕ ಅಸ್ವಸ್ಥರಾಗಿ ಬೀದಿ ಬೀದಿ ಅಲೆದಾಡುತ್ತಿದ್ದ ಅಸ್ಸಾಂ ಮೂಲದ ಮಲ್ಲಿಕಾ ಬೇಗಂ ಅವರನ್ನು 2009ರ ಸೆಪ್ಟೆಂಬರ್ 14ರಂದು ವಿಶ್ವಾಸದ ಮನೆಯ ಸಂಸ್ಥಾಪಕ ಸುನಿಲ್ ಡಿಸೋಜಾ ಅವರು ವಿಶ್ವಾಸದ ಮನೆಯ ಅನಾಥಾಶ್ರಮಕ್ಕೆ ಕರೆದು ತಂದು ನೋಡಿಕೊಂಡಿದ್ದರು. ಅಲ್ಲಿ ಅವರಿಗೆ ವೈದ್ಯರ ಮೂಲಕ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಇತ್ತೀಚೆಗೆ ಅವರು ಗುಣಮುಖರಾದ ಹಿನ್ನೆಲೆಯಲ್ಲಿ ತಮ್ಮ ಕುಟುಂಬದ ಬಗ್ಗೆ ಹೇಳಿಕೊಂಡಿದ್ದರು ಮಾತ್ರವಲ್ಲದೆ ಮನೆಗೆ ಹೋಗುವ ಬಗ್ಗೆ ಇಚ್ಛೆಯನ್ನ ವ್ಯಕ್ತಪಡಿಸಿದ್ರು. ಬಂಗಾಳಿ ಹೊರತು ಬೇರೆ ಯಾವ ಭಾಷೆ ಬರದಿರುವುದರಿಂದ ಯಾರಿಗೂ ಏನು ಹೇಳುತ್ತಿದ್ದಾರೆ ಎಂದು ಅರ್ಥ ಆಗುತ್ತಿರಲಿಲ್ಲ. ಆಕೆ ತಿಳಿಸಿದ್ದ ವಿಳಾಸಕ್ಕೆ ಪತ್ರ ಬರೆದರೂ ಯಾವುದೇ ಲಾಭ ಆಗಲಿಲ್ಲ. ಪತ್ರಗಳೆಲ್ಲ ವಾಪಸ್ ಬಂದವು. ಸಂಸ್ಥೆಯಲ್ಲಿ ಶಿಬಿರ ಮಾಡುವುದಕ್ಕಾಗಿ ತಿಂಗಳಿಗೊಮ್ಮೆ ಮಣಿಪಾಲ ಕೆಎಂಸಿ ವೈದ್ಯರ ತಂಡ ವಿದ್ಯಾರ್ಥಿಗಳ ಜೊತೆ ಬರುತ್ತಿದ್ದಾರೆ. ಹೀಗೆ ಶಿಬಿರಕ್ಕೆ ಬಂದ ತಂಡದಲ್ಲಿ ಅಸ್ಸಾಂ ವಿದ್ಯಾರ್ಥಿಯೊಬ್ಬಳು ಮಲ್ಲಿಕಾ ಬೇಗಂ ಜೊತೆ ಮಾತನಾಡಿ ಕೆಲವು ಮಾಹಿತಿ ಸಂಗ್ರಹಿಸಿಕೊಟ್ಟಿದ್ದು, ಇದರಿಂದ ವಿಳಾಸ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದೆವು ಎಂದು ಸುನಿಲ್ ಫಾಸ್ಟರ್ ತಿಳಿಸಿದರು. ಈ ಮಲ್ಲಿಕಾ ಖತೂನ್ ಇವರು 2009ರಲ್ಲಿ ನಮಗೆ ಒಂದು ಮಂಗಳೂರಿನಿಂದ ಕರೆ ಬಂತು. ಅಂದರೆ ತುಂಬ ಜನ ಮಾನಸಿಕ ಅಸ್ವಸ್ಥರು ಅಂಗವಿಕಲರು ರಸ್ತೆಯಲ್ಲಿ ಇದ್ದಾರೆ, ಅವರನ್ನು ತುಂಬ ಕೆಟ್ಟ ವ್ಯವಸ್ಥೆ ಇದೆ ಅವರದ್ದು, ಅದಕ್ಕಾಗಿ ಏನಾದರೂ ಸಹಾಯ ಮಾಡಿ ನಮಗೆ ಹೇಳುವಂಥ ಸಮಯದಲ್ಲಿ ನಾವು ಇಲ್ಲಿಂದ ನಾವು ವಾಹನ ಮಾಡಿಕೊಂಡು ಹೋಗಿ ಅಲ್ಲಿ ನೋಡುವಂಥ ಸಮಯದಲ್ಲಿ ಸುಮಾರು 18 ಮಂದಿ ಅಲ್ಲಿಂದ ನಾವು ರಸ್ತೆಯಲ್ಲಿರುವಂಥ ಜನರನ್ನು ನಾವು ಕರ್ಕೊಂಡು ಬಂದೆವು. ಹಾಗೆ ಅದರಲ್ಲಿ ಈ ಮಲ್ಲಿಕಾ ಖತ್ತು ನಮ್ಮ ಈ ಸ್ತ್ರೀ ಕೂಡ ಇದ್ದರು. ಮಾನಸಿಕ ಅಸ್ವಸ್ಥರಾಗಿ ಸತತವಾಗಿ ಮಾತಾಡುವಂಥ ಪರಿಸ್ಥಿತಿ, ಅಂದರೆ ನಾನ್ ಸ್ಟಾಪ್, ಅಂದರೆ 24 ಗಂಟೆ ಕೂಡ ಮಾತಾಡೋ ಪರಿಸ್ಥಿತಿಯಲ್ಲಿ. ಮತ್ತು ನಾವು ತಂದ ನಂತರ ಅವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ ಎಲ್ಲ ಮಾಡಿದ ನಂತರ ಅವರು ಸರಿಯಾದ ಒಂದು ವ್ಯವಸ್ಥೆಗೆ ಬಂದರು. ನಂತರ ಅವರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಬಂಗಾಲಿ ಅಥವಾ ಅಸ್ಸಾಮಿ ಭಾಷೆ ಅವರ ಭಾಷೆ ನಮಗೆ ಬರ್ತಾ ಇರಲಿಲ್ಲ. ಆದರೆ ಕೂಡ ಅವರು ಮತ್ತೆ ಪ್ರಾರಂಭ ಮನೆಗೆ ಹೋಗಬೇಕಂತ ಹೇಳುವಂಥ ಸಮಯದಲ್ಲಿ ನಾವು ಅಸ್ಸಾಮಿನ ಜನರನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವರ ಹತ್ರ ಮಾತಾಡಿಸುವಾಗ ಅವರು ಕೂಡ ಸರಿಯಾಗಿ ಸ್ಪಂದನೆ ಆಗಲಿಲ್ಲ. ಮತ್ತು ನಾವು ತುಂಬ ಪ್ರಯತ್ನ ಮಾಡ್ತೀವಿ, ಅಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗೆಲ್ಲ ನಾವು ಫೋನ್ನ ಮೂಲಕ ಸಂಪರ್ಕ ಮಾಡಿದ್ವಿ, ಅದು ಆಗಿಲ್ಲ. ಕಡೆಗೆ ನಮ್ಮಲ್ಲಿಗೆ ಮಣಿಪಾಲ ಅಂದಹಾಗೆ ಮಲ್ಲಿಕಾ ಬೇಗಂ ಅವರಿಗೆ 5 ಮಕ್ಕಳಿದ್ದಾರೆ. ತಾಯಿ ಇರುವ ವಿಚಾರ ತಿಳಿದ ಬಳಿಕ ಕರೆದುಕೊಂಡು ಹೋಗಲು 2ನೇ ಮಗ ತಹಜುದ್ದೀನ್ ಉಡುಪಿಗೆ ಆಗಮಿಸಿದ್ದಾರೆ. ಮಲ್ಲಿಕಾ ಬೇಗಂ ಅವರ ಪತಿ ತೀರಿ ಹೋದ ಹಿನ್ನೆಲೆಯಲ್ಲಿ ಅವರು ಮಾನಸಿಕ ಅಸ್ವಸ್ಥ್ಯಕ್ಕೆ ಒಳಗಾಗಿದ್ರು. ಒಂದು ದಿನ ಮನೆಯಿಂದ ಹೊರಟವರು ವಾಪಸ್ ಆಗಲಿಲ್ಲ. ನಾವು ಹುಡುಕಾಟ ನಡೆಸಿದ್ರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇದೀಗ ತಾಯಿ ಸಿಕ್ಕಿರುವುದು ನಿಜಕ್ಕೂ ಸಂತಸವಾಗಿದೆ ಎಂದು ಮಗ ತಹಜುದ್ದೀನ್ ತಿಳಿಸಿದ್ದಾರೆ. 2008 में मेंटलिटी के होने के बाद चला आया। 15 दिन का बाद पता चला जो एक आसाम का लड़का जिन्नत का लड़का था, वही मेरे बड़ो भाई का पास फ़ोटो भेजा। 3-4 दिन के बाद हम गुवाहाटी से बंगलोर आए, बंगलोर से उड़ीसा आया। आने के बाद आप कल मामी से मिलने के बाद बहुत खुश हुआ। घर के कॉल किया, घर में खुश है बहुत। आज हम चला जाएगा बंगलोर जाएगा, बंगलोर से गुवाहाटी जाएगा। अभी कैसा है माँ? बीमार सबको कैसा है? बीमार ठीक है, अभी ठीक है बीमार। कितने साल बाद आप देख रहे हो माँ को? 13 साल बाद मम्मी को मिला मेरे को। कितने बच्चे हैं आप सबको बताओ, क्या क्या काम कर रहे हैं? ಒಟ್ಟಿನಲ್ಲಿ 12 ವರ್ಷಗಳ ಬಳಿಕ ತಾಯಿ ಮಕ್ಕಳು ಒಂದಾಗಿದ್ದಾರೆ. ಮಾನಸಿಕರಾಗಿದ್ದ ಮಲ್ಲಿಕಾ ಬೇಗಂ ಮತ್ತೆ ತವರೂರಿಗೆ ತೆರಳಿದ್ದು ವಿಶ್ವಾಸದ ಮನೆಯ ಪ್ರಯತ್ನಕ್ಕೆ ಫಲ ಸಿಕ್ಕಂತಾಗಿದೆ. ಪಲ್ಲವಿ ಸಂತೋಷ್, ಉಡುಪಿ.